ಡಿಕೆಶಿ ಪದಗ್ರಹಣಕ್ಕೆ ಸರ್ಕಾರ ಅವಕಾಶ ನಿರಾಕರಿಸಿದೆ. ಇದು ರಾಜ್ಯ ಸರ್ಕಾರದ ತಾರತಮ್ಯದ ನೀತಿಯಾಗಿದೆ. ಆಕ್ಟ್ ಪ್ರಕಾರ ಪದಗ್ರಹಣಕ್ಕೆ ಅನುಮತಿ ಕೊಡದಿರೋದಕ್ಕೆ ಕಾರಣ ಏನು? ಅತಿ ಶೀಘ್ರದಲ್ಲೇ ಕಾನೂನುಬದ್ಧವಾಗಿ ಡಿಕೆಶಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ದಮನ ಮಾಡಲು ಪ್ರಯತ್ನ ಪಟ್ಟಷ್ಟು ನಾವು ಬಲಶಾಲಿಗಳಾಗ್ತೇವೆ. ಶೀಘ್ರವೇ ಡಿಕೆಶಿ ಪದಗ್ರಹಣದ ದಿನಾಂಕವನ್ನು ಘೋಷಣೆ ಮಾಡ್ತೇವೆ ಅಂತ ಮಂಗಳೂರಿನಲ್ಲಿ ಮಾಜಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹವಾಮಾನ ವೈಪರೀತ್ಯದಿಂದಾಗಿ ಡಿಕೆ ಶಿವಕುಮಾರ್ ಅವರು ಮಂಗಳೂರಿಗೆ ಭೇಟಿ ನೀಡುವಂತಹ ಕಾರ್ಯಕ್ರಮ ರದ್ದಾಗಿದೆ. ಪದಗ್ರಹಣ ಆಗುವ ಮುಂಚೆ ಡಿಕೆಶಿ ಅವರು ಮಂಗಳೂರಿಗೆ ಬಂದೇ ಬರ್ತಾರೆ ಅಂತ ಹೇಳಿದರು. ರಾಜ್ಯ ಸರ್ಕಾರ ಗೊಂದಲದಲ್ಲಿದೆ. ಸರ್ಕಾರ ದೊಡ್ಡ ಮಟ್ಟದ ತಪ್ಪನ್ನು ಮಾಡ್ತಾ ಇದೆ. ಕೊರೋನಾ ವಿಚಾರದಲ್ಲಿ ಸರ್ಕಾರ ಕೈಚೆಲ್ಲಿ ಕೂತಿದೆ. 1.5-2 ತಿಂಗಳಲ್ಲಿ ಅನಾಹುತ ಆದರೆ ಹೊಣೆ ಯಾರು? ನೀವು ಮಾಡಿದ ತಪ್ಪಿಗೆ ಜನರು ಬಲಿಯಾಗಬೇಕಾ? ನೀವು ತಪ್ಪು ಮಾಡಿದ್ದೀರಿ ಅಂತ ಸರ್ಕಾರ ಒಪ್ಪಿಕೊಳ್ಳಲಿ ಅಂತ ಖಾದರ್ ಹೇಳಿದ್ರು. ಆದರೆ ಮುಂದಿನ ದಿನಗಳಲ್ಲಿ ಅವರು ಪ್ರತಿಜ್ಞೆ ಸ್ವೀಕಾರ ಮಾಡುವ ಮುಂಚೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ದೇವರ ದರ್ಶನ ಹಾಗೂ ಹಿರಿಯ ನಾಯಕರ ಸನ್ಮಾನ್ಯ ಜನಾರ್ದನ್ ಪೂಜಾರಿ, ಆಸ್ಕರ್ ಫರ್ನಾಂಡಿಸ್ ಮತ್ತು ಹಿರಿಯ ನಾಯಕರ ಆಶೀರ್ವಾದ ಮತ್ತು ನಿಮ್ಮ ಜೊತೆಯಲ್ಲಿ ಕೂಡ ಇವತ್ತು ಅವರು ಭೇಟಿ ಮಾಡಲಿಕ್ಕೆ ಇದ್ದಾರೆ. ಆ ಮುಂದಿನ ದಿವಸ ನಾವು ಇವತ್ತು ತಿಳಿಸಿದ್ದೇವೆ. ಇನ್ನು ಡಿಕೆ ಶಿವಕುಮಾರ್ ಅವರ ಪ್ರತಿಜ್ಞಾ ಸ್ವೀಕಾರದ ಕಾರ್ಯಕ್ರಮ ನಡೀಬೇಕಿತ್ತು. ಆನ್ಲೈನ್ನಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನು ವೀಕ್ಷಿಸೋದಕ್ಕೆ ಕೂಡ ತಯಾರಿಯಾಗಿತ್ತು. ಆದರೆ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಟ್ಟಿಲ್ಲ. ಅನುಮತಿ ಕೊಡದೇ ಇರೋದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಜನರಿಗೆ ತಿಳಿಸಬೇಕು. ಡಿಕೆಶಿ ಅವರ ಆಡಳಿತ ಬಿಜೆಪಿ ನಾಯಕರಿಗೆ ಹೆದರಿಕೆ ಹುಟ್ಟು ಹಾಕಿದೆ. ಬಿಜೆಪಿ ನಾಯಕರ ಕಾರ್ಯಕ್ರಮ ಮಾಡಲು ಕಾನೂನು ಅಡ್ಡಿ ಆಗಲ್ಲ, ಆದರೆ ಕಾಂಗ್ರೆಸ್ ನಾಯಕರ ಕಾರ್ಯಕ್ರಮಕ್ಕೆ ಮಾತ್ರ ಕಾನೂನು ಅಡ್ಡಿ ಆಗುತ್ತೆ. ಆದರೆ ನಾವು ಧೃತಿಗೆಡುವಂತಹ ಪ್ರಶ್ನೆಯೇ ಇಲ್ಲ. ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಲು ಮುಂದಾಗ್ತೇವೆ. ಕೊರೋನಾ ಕಾಯ್ದೆ ಮುಂದಿಟ್ಟು ಅನುಮತಿ ನೀಡಿಲ್ಲ. ಸರ್ಕಾರ ಈ ಮೂಲಕ ದೊಡ್ಡ ಮಟ್ಟದ ತಪ್ಪನ್ನ ಮಾಡ್ತಾ ಇದೆ ಅಂತ ಖಾದರ್ ಆರೋಪಿಸಿದ್ರು. ಇವತ್ತು ಆನ್ಲೈನ್ ನಲ್ಲಿ ಪದಗ್ರಹಣ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು. ಎಲ್ಲ ಮುಂಜಾಗ್ರತಾ ಕ್ರಮ ವಹಿಸಿಕೊಂಡಿದ್ದು. ತದನಂತರ ಇವತ್ತು ಆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ ಸಂದರ್ಭದಲ್ಲಿ 7ನೇ ತಾರೀಕಿಗೆ ಅವರಿಗೆ ಪರ್ಮಿಷನ್ ಕೊಡಲಿಲ್ಲ. ತದನಂತರ ವ್ಯವಸ್ಥೆ ಸಿಸ್ಟಮ್ಯಾಟಿಕ್ ಆಗಿ ಅರ್ಜಿ ಸಲ್ಲಿಸಿ ಚರ್ಚೆ ಮಾಡಿ ಎಲ್ಲವೂ ಕೂಡ ಸರಿ ಇದೆ ಅಂತ ಹೇಳಿ 14ಕ್ಕೆ ಮಾಡಬಹುದಂತ ಮೌಖಿಕವಾಗಿ ಒಂದು ಮಾತನ್ನು ಹೇಳಿ ಇಲ್ಲಿ ತಯಾರಾದ ನಂತರ ನಿನ್ನೆ ಹೇಳ್ತಾರೆ 14 ತಾರೀಕಿಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ. ಮತ್ತೆ ಇವತ್ತು ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಮತ್ತು ಹಿರಿಯನಾಗೆಲ್ಲ ಒಗ್ಗಟ್ಟಿನ ಒಂದು ರಾಜ್ಯ ಸರ್ಕಾರದ ಹೋರಾಟ ಇವತ್ತು ಬಿಜೆಪಿ ಸರ್ಕಾರ ಕೆಂಗೆಡಿಸಿದೆ. ಅವರಿಗೆ ಇವತ್ತು ಹೆದರಿಕೆ ಉಂಟಾಗಿದೆ. ಅದಕ್ಕಾಗಿ ಎಷ್ಟೆಲ್ಲ ಇವತ್ತು ದಮನ ಮಾಡಲಿಕ್ಕೆ ಸಾಧ್ಯವಿದೆ ಆ ಪ್ರಯತ್ನವೆಲ್ಲ ಕೂಡ ರಾಜ್ಯಕ್ಕೆ ಅಧಿಕಾರ ಪಡೆದುಕೊಂಡು ಇವತ್ತು ದಮನಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅವರು ಯಶಸ್ವಿ ಆಗಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಇನ್ನು ರಾಜ್ಯದಲ್ಲಿ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆಯ ಮಧ್ಯೆ ಹೊಂದಾಣಿಕೆಯೇ ಇಲ್ಲ. ಪ್ರತಿದಿನ ಸಚಿವರು ಗೊಂದಲಕಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಪರೀಕ್ಷೆ ಇದೆಯಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಪರೀಕ್ಷೆ ನಡೆಸಿದ್ರೆ ಗಡಿ ಪ್ರದೇಶದ ವಿದ್ಯಾರ್ಥಿಗಳಿಗೆ ವ್ಯವಸ್ಥೆಯನ್ನ ಮಾಡಬೇಕು. ಗ್ರಾಮ ಪಂಚಾಯತ್ನ ಅವಧಿ ಮುಗಿದಿದೆ. ಚುನಾವಣೆಯನ್ನ ಸರಿಯಾದ ಸಮಯದಲ್ಲಿ ನಡೆಸಬೇಕು. ಮುಂದಿನ ಅವಧಿಯವರೆಗೆ ಈಗಿನ ಆಡಳಿತ ಮಂಡಳಿಯನ್ನೇ ಮುಂದುವರಿಸಲಿ ಅಂತ ಯುಟಿ ಖಾದರ್ ಹೇಳಿದರು. ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಆದಷ್ಟು ಬೇಗ ಸರ್ಕಾರ ಒಂದು ಕ್ಲಾರಿಟಿ ಬರಬೇಕು. ಎಕ್ಸಾಮ್ ಉಂಟಾ, ಎಕ್ಸಾಮ್ ಇಲ್ವಾ, 10th ಎಕ್ಸಾಮ್ ಯಾವಾಗ, PUC ಎಕ್ಸಾಮ್ ಯಾವಾಗ, ಇಂಜಿನಿಯರಿಂಗ್ ಯಾವಾಗ, ಅದು ಒಂದು ಇವರಿಗೆ ಹೈಯರ್ ಎಜುಕೇಶನ್ ಅಂಡ್ ಪ್ರೈಮರಿ ಎಜುಕೇಶನ್ಗೆ ಇವರಿಗೆ ಕನೆಕ್ಷನ್ ಇಲ್ಲ, ಕೋಆರ್ಡಿನೇಷನ್ ಇಲ್ಲ. ನೋ ಕೋಆರ್ಡಿನೇಷನ್ ಬಿಟ್ವೀನ್ ದಿ ಮಿನಿಸ್ಟರ್ಸ್ ಇನ್ ದಿ ಗವರ್ಮೆಂಟ್.